ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ 150ನೇ ಜನ್ಮದಿನಂತಿ ದೇಶದೆಲ್ಲೆಡೆ ಆಚರಣೆ ಆಗುತ್ತಿದೆ. ಗಾಂಧೀಜಿಯು ಸತ್ಯ ಅಹಿಂಸೆಯ ಜೊತೆಗೆ ಸ್ವಚ್ಛ ಭಾರತದ ಕಲ್ಪನೆಯನ್ನು ಮಾಡಿದರು. ಈ ಸ್ವಚ್ಛ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ದೇಶದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಸಿಂಡಿಕೇಟ್ ಬ್ಯಾಂಕ್ ಒಂದು ಹೆಜ್ಜೆ ಮುಂದಿಟ್ಟಿದೆ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯ 150ನೆಯ ಜನ್ಮ ಜಯಂತಿ ದೇಶದೆಲ್ಲೆಡೆ ಆಚರಣೆಯಾಗುತ್ತಿದೆ. ಗಾಂಧೀಜಿಯು ಸತ್ಯ ಅಹಿಂಸೆಯ ಜೊತೆಗೆ ಸ್ವಚ್ಛ ಭಾರತದ ಕಲ್ಪನೆಯನ್ನ ಮಾಡಿದ್ರು. ದೇಶದ ಆಡಳಿತದ ಚುಕ್ಕಾಣಿಯನ್ನ ಮೋದಿ ಹಿಡಿದ ಬಳಿಕ ಗಾಂಧಿ ಜಯಂತಿಯಂದು ಸ್ವಚ್ಛ ಭಾರತದ ಕಲ್ಪನೆಯನ್ನ ದೇಶಾದ್ಯಂತ ಪಸರಿಸಿದ್ರು. ಈ ಸ್ವಚ್ಛ ಭಾರತದ ಕನಸನ್ನ ಸಾಕಾರಗೊಳಿಸುವಲ್ಲಿ ದೇಶದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಸಿಂಡಿಕೇಟ್ ಬ್ಯಾಂಕ್ ಒಂದು ಹೆಜ್ಜೆ ಮುಂದಿಟ್ಟಿದೆ. ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿ ಹಾಗೂ ಪ್ರಾದೇಶಿಕ ಕಚೇರಿಯ ಆಯೋಜನೆಯಲ್ಲಿ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸುವ ಉಡುಪಿಯ ಶ್ರೀಕೃಷ್ಣ ಮಠದ ಸುತ್ತಮುತ್ತಲೂ ಸ್ವಚ್ಛಗೊಳಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ, ಸತ್ಯ ಅಹಿಂಸೆಯ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು. ಸ್ವಚ್ಛ ದೇಶವಾದರೆ ಸ್ವಚ್ಛ ಮನಸ್ಸು, ಸ್ವಚ್ಛ ನಾಗರಿಕರಾಗ್ತಾರೆ ಅಂತ ಅವರ ಅಭಿಪ್ರಾಯ ಇತ್ತು. ಅವರ 150ನೇ ಜನ್ಮ ಜಯಂತಿಯ ಸಲುವಾಗಿ 2019 ಇಸ್ವಿ ಅಕ್ಟೋಬರ್ 2ರಂದು 150ನೇ ಜನ್ಮ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ವಾಪಸ್ ಕೊಡಲಿಕ್ಕೆ ಸ್ವಚ್ಛತೆಯೇ ಒಂದು ಸೇವೆ ಅಂತ ತಿಳಿದುಕೊಂಡು ಇಡೀ ಭಾರತ ದೇಶವನ್ನು ನಾವು ಸ್ವಚ್ಛ ಭಾರತವನ್ನಾಗಿ ಮಾಡಬೇಕು ಎನ್ನುವ ನಿಟ್ಟಿನಿಂದ ಒಂದು ಸ್ವಚ್ಛತಾ ಅಭಿಯಾನ, ಸ್ವಚ್ಛತೆಯೇ ಸೇವೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು 2014ನೇ ಇಸ್ವಿಯಿಂದ ಹಮ್ಮಿಕೊಂಡು ಬಂದಿದೆ. ಸಾರ್ವಜನಿಕ ರಂಗದ ಹಣಕಾಸು ಸಂಸ್ಥೆ ಎಂದು ತಮ್ಮ ಸಿಬ್ಬಂದಿಗಳಿಂದ ಪರಿಸರವನ್ನ ಸ್ವಚ್ಛಗೊಳಿಸುವ ಮೂಲಕ ಜೊತೆಗೆ ಸಾರ್ವಜನಿಕರಿಗೆ ತಮ್ಮ ಪರಿಸರವನ್ನ ಸ್ವಚ್ಛಗೊಳಿಸುವ ಜಾಗೃತಿಯನ್ನ ಮೂಡಿಸಿ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಸಾಕಾರಗೊಳಿಸುವಲ್ಲಿ ಪ್ರಯತ್ನ ನಡೆಸಿದೆ. ಎಲ್ಲೆಂದರಲ್ಲಿ ಕಸ ಹಾಕದೇ ಇರುವುದು, ಸಾರ್ವಜನಿಕ ಪರಿಸರವನ್ನ ಸ್ವಚ್ಛವಾಗಿಸುವುದು, ನಿಂತ ನೀರನ್ನ ತೆರವುಗೊಳಿಸುವುದು ಮತ್ತು ಘೋಷಣೆಗಳನ್ನ ಹಾಕಿಕೊಂಡು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜೊತೆಗೆ ಕೃಷ್ಣ ಮಠದ ರಥಬೀದಿ, ರಾಜಾಂಗಣ, ಪಾರ್ಕಿಂಗ್ ಏರಿಯಾ ಮುಂತಾದ ಕಡೆಗಳಲ್ಲಿ ಸ್ವಚ್ಛತೆಯನ್ನ ಮಾಡಲಾಯಿತು. ಈ ಸಂದರ್ಭ ಪ್ರಾದೇಶಿಕ ಕಚೇರಿಯ ಪ್ರಬಂಧಕ ನಟರಾಜ್ ಎಸ್ಇ ಉಪಸ್ಥಿತರಿದ್ದರು. ಎಲ್ಲರೂ ನಮ್ಮ ಜನರಲ್ ಮ್ಯಾನೇಜರ್ ಹೇಳಿದ ಹಾಗೆ ಸ್ವಚ್ಛತಾ ಅಭಿಯಾನ ಇದು ಬಹಳಷ್ಟು ಅವಶ್ಯಕತೆ ಇತ್ತು. ಈ ಒಂದು ಸರ್ಕಾರ 2014ರಿಂದ ಪ್ರಾರಂಭಗೊಂಡು 2019ರವರೆಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ದೇಶದ ಎಲ್ಲ ಒಂದು ನಮ್ಮ ದೇಶ ಸ್ವಚ್ಛತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಭಿಯಾನ ಹಮ್ಮಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಮನಸ್ಸು ಮತ್ತು ನಮ್ಮ ದೇಶವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಸಿಂಡಿಕೇಟ್ ಬ್ಯಾಂಕ್ ನಾವು ಹಮ್ಮಿಕೊಂಡಿದ್ದೇವೆ. ಗಾಂಧೀಜಿಯ 150ನೆಯ ಜನ್ಮ ದಿನಾಚರಣೆಯ ಪ್ರಯುಕ್ತ ಸ್ವಚ್ಛತಾ ಹಿ ಸೇವಾ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸ್ವಚ್ಛತೆಯ ಕೆಲಸವನ್ನ ಮಾಡುತ್ತಿದೆ. ತಮ್ಮ ದೇಶ ಸ್ವಚ್ಛವಾಗಿರಬೇಕಾದ್ರೆ ಸಾರ್ವಜನಿಕರು ಸಹಕರಿಸಬೇಕು. ಪ್ರತಿಯೊಬ್ಬರಿಗೂ ಸ್ವಚ್ಛತೆಯ ಕಲ್ಪನೆ ಬರಬೇಕು. ಜನ ಜಾಗೃತರಾಗಬೇಕು. ಈ ಜಾಗೃತಿ ಮೂಡಿಸುವ ಕೆಲಸವನ್ನ ಸಿಂಡಿಕೇಟ್ ಬ್ಯಾಂಕ್ ಮಾಡಿದೆ. ಇದೇ ಸಂದರ್ಭ ವಲಯ ಕಚೇರಿಯ ಸಿಬ್ಬಂದಿ ರವಿಕಾಂತ್ ಶಾಹ ಸ್ವರಚಿತ ಕವನವನ್ನ ವಾಚಿಸಿ ಸ್ವಚ್ಛತೆಯ ಬಗ್ಗೆ ಮತ್ತಷ್ಟು ಜಾಗೃತಿಯನ್ನ ಮೂಡಿಸಿದ್ರು. हम सरहद पर जा न सके पर अपना फर्ज निभाना है. अस्वच्छता जैसे दुश्मन से इस देश को बचाना है. भारत माँ का सैनिक बनकर एक प्रतिज्ञा करना है. स्वच्छता ही सेवा है को जन जन तक पहुँचाना है. स्वच्छ भारत के इस अभियान को मिलकर साकार बनाना है. स्वच्छता की शक्ति का सबको एहसास कराना है. कंधे से कंधा जोड़कर स्वच्छता की ओर कदम बढ़ाना है. हर आंगन. दिवाकर हिरियड्का, स्पंदना न्यूज़, उडुपी.